ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ಟಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, KC ಕೌ ಘೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಅಡುಗೆ, ಅದರಲ್ಲೂ ಕೂಡ ಇವರು ಯಾವುದಾದ್ರೂ ಗಲ್ಫ್ ಕಂಟ್ರಿಯ ಒಂದು ರೆಸಿಪಿ ನಮಗೆ ಮಾಡಿ ತೋರಿಸ್ತಾರೆ ಅಥವಾ ಇಂಡಿಯನ್ ರೆಸಿಪಿಯಾಗಿ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇವರು NRI, ಹಾಗಾಗಿ ಯಾವ ರೆಸಿಪಿ ಹೇಳ್ಕೊಡ್ತಾರೆ ನೋಡಬೇಕು. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ರೇಷ್ಮಾ ಚಂದ್ರಶೇಖರ್ ಅವರು. ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗೆ ನಮ್ಮ ಕಿಚನ್ಗೆ ನೀವು ಫಸ್ಟ್ ಟೈಮ್ ಬರ್ತಿದ್ದೀರಿ ಅಲ್ವಾ? ಸೊ ಏನೆಲ್ಲ ರೆಸಿಪಿ ಇರುತ್ತೆ ನಿಮ್ಮ ಇದು ಇವತ್ತಿನ ಕೈ ರುಚಿಯಲ್ಲಿ? ಒಂದು ಪನ್ನೀರ್ ಪರೋಟ, ಮತ್ತೆ ಇದು ಕೇರಳದ್ದು ಬನಾನಾ ಇದೆಯಲ್ಲ ಅದರದೊಂದು ಪುಡಿ. ಓ, ನಾನು ಅಂದ್ಕೊಂಡೆ ನೀವು NRI ಅಂತ ಬೇರೆ ಹೇಳಿದ್ರಿ. ಸೊ ಹಾಗಾಗಿ ಏನಾದರೂ NRI ಐ ಮೀನ್ ಗಲ್ಫ್ ರೆಸಿಪಿ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ NRI ಅಂದರೆ ಗಲ್ಫಲ್ಲಿ ಎಲ್ಲಿ ಮೇಡಮ್ ನಿಮ್ಮದು? ದುಬೈಯಲ್ಲಿರೋದು. ಸೊ ನೀವು ಅಲ್ಲಿ ಇದ್ದು ಎಷ್ಟು ವರ್ಷ ಆಯಿತು? ಈಗ ಟೋಟಲ್ 4 ವರ್ಷ ಆಯಿತು. 4 ವರ್ಷದಿಂದ? ಓಕೆ, 4 ವರ್ಷದಿಂದ ಅಲ್ಲಿದ್ದೀರಿ. ಸೊ ಇಲ್ಲಿ ಇದ್ದು ಅಲ್ಲಿಗೆ ಅಡ್ಜಸ್ಟ್ ಆಗಿದ್ದೀರಾ? ಅಲ್ಲಿದ್ದು ಫುಡ್ ಕಲ್ಚರ್ಗೆ ಆ್ಯಕ್ಚುಲಿ ಅಡ್ಜಸ್ಟ್ ಆಯಿತು. ವರ್ಷ ತನಕ ಕಷ್ಟ ಆಯಿತು. ಬಟ್ ಭಾಷೆ ಬರುತ್ತಾ ಅಲ್ಲಿದು? ಅಲ್ಲಿದು ಮೇನು ಇದು ಅರಬಿಕ್ ಬರೋದಿಲ್ಲ, 1-2 ವರ್ಡ್ಸ್ ಅಷ್ಟೇ ನನಗೆ ಅರ್ಥ ಆಗ್ತದೆ, ಮತ್ತು ಹೇಳಿಕೆ ಬರೋದಿಲ್ಲ. ಅಲ್ಲಿ ಮಾತ್ರ ಜಾಸ್ತಿ ಇರೋದೇ ನಮ್ಮವರೇ. ಓಕೆ, ಸೊ ನೀವು ಅಲ್ಲಿ ಏನು ವರ್ಕಿಂಗ ಹೇಗೆ? ಹೌದು, ಅಡಿಗೆ ಕೆಲಸಕ್ಕೆ. ಓಕೆ, ಸೊ ಹಾಗಾದರೆ ಸ್ಪೆಷಲ್ ರೆಸಿಪೀಸ್ ಮಾಡ್ತಾ ಇರ್ತೀರಿ? ಎಲ್ಲ ಇರೋದು ಕೇರಳ ಸ್ಟೈಲ್. ಓಕೆ, ಸೊ ನೀವು ಕೇರಳ ಇದು ಸ್ಟೈಲಲ್ಲಿ ಸ್ಪೆಷಲಿಸ್ಟ್ ನೀವು. ಸರಿ, ಹಾಗಾದರೆ ನೋಡೋಣ ಏನೆಲ್ಲ ರೆಸಿಪಿ ಇವತ್ತು ತಯಾರಿಸ್ತೀರಿ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಸೊ ಫಸ್ಟ್ ನಮಗೀಗ ಯಾವುದು ಕೇರಳ ಸ್ಟೈಲ್ ಪರೋಟವಾ ಅಥವಾ ಏನು? ಇದು ಗುಜರಾತಿ ಸ್ಟೈಲ್. ಓಕೆ ಓಕೆ ಓಕೆ, ಸರಿ. ಹಾಗಾದರೆ ಯೂಶಲಿ ಪರೋಟ ಹೇಳಿದರೆ ಕೇರಳ ಸ್ಟೈಲ್, ಪರಾಠ ಈಸ್ ನಾರ್ತ್ ಇಂಡಿಯನ್. ಎಸ್, ಸ್ಟಾರ್ಟ್ ಮಾಡುವ. ಏನು ಕೊಡಲಿ? ಕಡಾಯಿಯ ಇನ್ನು 2 ಸ್ಪೂನ್ ಎಣ್ಣೆ. ಓಕೆ, ಇದು ಫಸ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಹಿಟ್ಟು ಕಲಿಸುವಾಗ ಇದು ಸ್ವಲ್ಪ ತಣ್ಣಗೆ ಆಗಬೇಕು. ಹಾಂ, ಇದು ಹೇಗೆ ಫಿಲ್ಲಿಂಗಿಗೆ ನಿಮಗೆ? ಓಕೆ, ಬುರ್ಜಿ ಟೈಪ್ ಮಾಡಿ ಮತ್ತೆ ಫಿಲ್ಲಿಂಗ್ ಮಾಡ್ತೀರಿ. ಓಕೆ, ನೀವಲ್ಲಿ ಯೂಶ್ವಲಿ ಈಗ ಕುಕ್ಕಿಂಗಿಗೆ ಅಂತ ಹೇಳಿದ್ರಿ, ಯಾವ ಟೈಪೆಲ್ಲ ಜಾಸ್ತಿ ಕುಕ್ಕಿಂಗ್ ಅಲ್ಲಿ ಮಾಡ್ತೀರಿ? ಅಲ್ಲಿ ನನಗೆ ಕೇರಳ ಟೈಪೇ ಜಾಸ್ತಿ, ಕೇರಳ ಸ್ಟೈಲಲ್ಲಿ. ಹಾಂ, ಸೊ ಸೌತ್ ಇಂಡಿಯನ್ಸ್ದೇ ಇದ್ದರೆ ಇದೊಂದು ಚೆನ್ನಾಗಿ. ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಟೇಸ್ಟ್ ನಮ್ಗೆ ಗೊತ್ತಿರುತ್ತೆ ಅಲ್ವಾ? ನಾನ್ ವೆಜ್ಜೇ ಜಾಸ್ತಿಯಾ ಹೇಗೆ? ವೆಜ್ಜಾ ಹಾಕ್ಕೊಳ್ಬೋದು ಅನಿಸುತ್ತೆ. ಇದುವೇ ಇರೋದು. ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಸೊ ಇದು ಗೋಲ್ಡನ್ ಬ್ರೌನ್ ಆದ ನಂತರವೇ ಹಾಕ್ಕೊಳ್ಳಿಕ್ಕಾ? ಓಕೆ, ಸೊ ನಿಮ್ಮ ಚಾಪಿಂಗಲ್ಲೇ ಗೊತ್ತಾಗುತ್ತೆ. ಫೈನ್, ಒಳ್ಳೆ ಚಾಪಿಂಗ್ ಸ್ಕಿಲ್ಸ್ ಇದೆ ನಿಮ್ಮದು. ಫೈನ್ ಚಾಪ್. ಅಂದರೆ ಅದು ಪರೋಟಗೆ ದೊಡ್ಡ ಸಿಕ್ಕಿದ್ರೆ ಒಳ್ಳೆಯದು, ಚಿಕ್ಕದಾದರೆ ಒಳ್ಳೆಯದು. ಧನಿಯಾ ಹುಡಿ. ಓಕೆ, ಅರ್ಧ ಚಮಚ. ಧನಿಯಾ ಪೌಡರ್, ಗರಂ ಮಸಾಲ. ಓಕೆ, ಸ್ವಲ್ಪ ಹಳದಿ.
ಎಲ್ಲ ಡ್ರೈ ಪೌಡರ್ಸ್ ಹಾಕೊಳ್ಳೋದು ಒಟ್ಟಿಗೆ. ಓಕೆ. ಚಿಲ್ಲಿ ಪೌಡರ್. ಅಂದರೆ ಇದಕ್ಕೆ ಬೇರೆ ಏನು ತರಕಾರಿ ಎಲ್ಲ ಬರೋದಿಲ್ಲ? ಏನು ಬೇಡ. ಹಾಂ. ಇದು ಬೆಳಿಗ್ಗೆ ನಿಮಗೆ ಬ್ರೇಕ್ಫಾಸ್ಟಿಗೆಲ್ಲ ಒಳ್ಳೇದಾಗ್ತದೆ ಇದು. ಹಾಂ. ನೀವು ಒಂದು ತಿಂದರೂ ಸಹ ನೀವು ಮಧ್ಯಾಹ್ನವರೆಗೆ ನಿಮಗೆ ಹಸಿವು ಆಗಲಿಕ್ಕಿಲ್ಲ. ಓಕೆ. ತುಂಬ ತಿಕ್ ಪರೋಟ ಬರುತ್ತಾ ಇದು? ನಾರ್ಮಲ್. ಓಕೆ. ಇನ್ನು ನಾವು ಇದಕ್ಕೆ ಪನ್ನೀರ್ ಹಾಕ್ತೀವಿ. ಶ್ರೆಡೆಡ್ ಪನ್ನೀರಾ? ಓಕೆ. ಪನ್ನೀರ್ ಇದು ಗ್ರೈಂಡ್ ಮಾಡಿದ್ದು. ಹಾಂ. ಸ್ವಲ್ಪ ಉಪ್ಪು ಹಾಕುವ. ಸೊ ಇದು ಒಳ್ಳೆ ನೋಡುವಾಗ ಈಗ ಎಗ್ಗಿಂದ ಮಾಡಿದ ಥರ ಕಾಣ್ತಾ ಇದೆ. ಇದು ಗುರ್ಜಿ ಟೈಪ್. ನಿಮಗೆ ಹೀಗೆ ಮಾಡಿ ಸಹ ಖಾಲಿ ಚಪಾತಿ ಮಾಡಿ ಸಹ ತಿನ್ಬೋದು ನೀವು. ಬರೀ ಇಷ್ಟನೇ ಅಲ್ಲ? ಎಲ್ಲ ಇಲ್ಲಿ ಇದು ಫೇಮಸ್ ಅಲ್ವಾ ಮ್ಯಾಂಗ್ಳೂರಲ್ಲಿ ನೀರು ದೋಸೆ ಅದೇ ಇದ್ರ ಜೊತೆಲಿ ಸಹ ತಿನ್ಬೋದು. ಓಕೆ. ಚಪಾತಿಗೂ ಚೆನ್ನಾಗಿರುತ್ತೆ. ಬಟ್ ಆಗ ಟೊಮ್ಯಾಟೊ ಏನು ಆ ಥರ ಹುಳಿ ಏನು ಬೇಡ? ಒಂದು ವೇಳೆ ಚಪಾತಿಗೆ ಬೇಕಾದ್ರೆ ಟೊಮೆಟೊ ಹಾಕ್ಕೊಳ್ಬೋದು. ಇದು ಪರೋಟೆಗೋಸ್ಕರ ಟೊಮೆಟೊ ಬೇಡ. ಓಕೆ. ಇದೆ ಕೊತ್ತಂಬರಿ ಸೊಪ್ಪು. ರೆಡಿ. ಓಕೆ. ಸೊ ಹಾಗಾದರೆ ಫಿಲ್ಲಿಂಗ್ ಈಗ ರೆಡಿ ಆಯಿತು. ಎಸ್. ಆಫ್ ಮಾಡಲಾ? ಡನ್. ಇನ್ನೊಂದು ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಬಿಟ್ಟು. ಓಕೆ. ಸೊ ಈ ಕಡೆ ಇಡ್ತೀನಿ. ಆಗ ಅದರ ಹೀಟ್ಗೆ ಬಿಸಿ ಆಗೋದಿಲ್ಲ ಇನ್ನು. ಇದು ಗೋಧಿ ಹಿಟ್ಟ? ಗೋಧಿ ಹಿಟ್ಟು. ಓಕೆ. ಉಪ್ಪು. ಓಕೆ. ನೀರು ಬೇಕು. ನೀರಾ? ಹಿಟ್ಟು ಕಲಿಸುವ ಕೈಯಲ್ಲೇ ಕಲಿಸುವ. ಸ್ಪೂನಲ್ಲಿ ಗೊತ್ತಾಗೋದಿಲ್ಲ ಎಷ್ಟು ಇದು ಹದ ಅಂತೇಳಿ. ಇದು ನೀವು ಹಿಟ್ಟು ಸಹ ಹಾಗೆ ಜಾಸ್ತಿ ಗಟ್ಟಿ ಕಲಿಸಬಾರ್ದು. ತೆಳು ಇದು ಉಂಟಲ್ಲ ಹೋಳಿಗೆಗೆ ಎಲ್ಲ ಕಲಿಸಿ. ಓ, ಅಷ್ಟು ಸಾಫ್ಟ್ ಆಗಬೇಕಾ? ಹಾಗಾದ್ರೆ ನಿಮ್ಗೆ ಅದು ಹೊಡೆದು ಹೊರಗೆ ಬರೋದಿಲ್ಲ. ಒಮ್ಮೆಲೆ ನೀರು ಹಾಕಿ ಕಲಿಸುವುದು ಅಷ್ಟು ತೆಳುಬೇಕಂತೇಳಿ. ಬಟ್ ಅಷ್ಟು ತುಂಬ ತೆಳುವಾದರೆ ನಿಮಗೆ ಲಟ್ಟಿಸ್ಲಿಕ್ಕೆ ಈಗ ಫಿಲ್ಲಿಂಗ್ ಹಾಕಿ ಲಟ್ಟಿಸುವಾಗ ಅದು ಎಣ್ಣೆಯಲ್ಲಿ ಲಟ್ಟಿಸುವಂಥದ್ದು ಅಥವಾ ಪೌಡರ್ ಹಾಕಿನಿ? ಖಾಲಿ ಫ್ರೈ ಮಾಡೋದು ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಸ್ವಲ್ಪ ಒಂದು ಎಣ್ಣೆ ಹಾಕ್ತೀನಿ ನಾನು. ಈ ರೀತಿ ಈ ಥರ ಸಾಫ್ಟ್ ಬರಬೇಕಾ? ಸಾಕು. ಹೀಗೆ ಇದ್ರೆ ಫಿಲ್ ಇದಾಗೋದಿಲ್ಲ. ನಾನು ಅನ್ಕೊಂಡು ಇನ್ನೂ ಹಿಟ್ಟು ಬೇಕಾಗ್ಬೋದು. ನಾವಾದರೆ ಗಟ್ಟಿ ಕಲಸಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೆ. ಇಷ್ಟು. ಓಕೆ. ಸೊ ಈ ರೀತಿ ಇಷ್ಟು ಸಾಫ್ಟ್ ಕಲಿಸಿದ್ರೆ ಹೇಗೆ ಲಟ್ಟಿಸ್ಲಿಕ್ಕೆ ಬರುತ್ತಾ? ಅದಿಷ್ಟು ಸಾಫ್ಟ್ ಇದ್ರೇನೆ ಒಳ್ಳೇದು. ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ನೋಡಬೇಕು ಈಗ ಹೇಗೆ ಆಗ್ತದೆ ಅಂತೇಳಿ. ಓಕೆ. ಸೊ ನೆಕ್ಸ್ಟ್ ಇನ್ನು ತವಾನ ಡೈರೆಕ್ಟಾ? ನೀವು ಹೇಗೆ ಲಟ್ಟಿಸ್ತೀರಿ ನನಗೆ ಈಗ ಅದೇ ಆಶ್ಚರ್ಯದಲ್ಲಿ ನಾನು ಕಾಯ್ತಾ ಇದ್ದೀನಿ. ಯೂಶ್ವಲಿ ನಮ್ದೆಲ್ಲ ಹಿಟ್ಟು ಕಲಸಿದ್ದು ಸರಿಯಾಗಲಿಲ್ಲ ಅಂದರೆ ಈ ಥರ ಇರುತ್ತೆ. ಹಿಟ್ಟು ಹಾಕಿ ಅದನ್ನು ಮತ್ತೆ ಈ ಥರ. ಬಟ್ ಇದು ಈ ಥರ ಮಣೆ ಮೇಲೇ ಅಥವಾ ನಿಮಗೆ ಏನಾದರೂ ಶೀಟ್ ಮೇಲೆ ಹಾಕಿ ಮಾಡೋದು? ಯೂಶ್ವಲಿ ಅಲ್ಲ, ಯೂಶ್ವಲಿ ನಿಮಗೆ ಶೀಟ್ ಬೇಕೇ ಬೇಕಾ ಅಥವಾ ಈ ಥರ ಮಣೆ ಮೇಲೇನೋ ಮಾಡ್ಬೋದು? ಓಕೆ. ಶೀಟಲ್ಲಿ ಆದರೆ ಈಸಿ ಮಾಡಲಿಕ್ಕೆ. ಕೈಗೆ ಸ್ವಲ್ಪ ಇದಾಗ್ತದೆ ಅಂತ ಹೇಳಿದರೆ ಹೀಗೆ ಮಾಡಿದರೆ ಆಯಿತು. ಇದು ನಿಮಗೆ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಅನ್ಸಲ್ವಾ? ಈ ಥರ ಅಂದರೆ ತುಂಬ ಇದಾಗುವಾಗ ನಾವು ತುಂಬ ಒದ್ದಾಡ್ತಾ ಇರ್ತೀವಿ. ಆ ಥರ ಏನು ಅನ್ಸಲ್ವಾ? ಅನಿಸೋದಿಲ್ಲ, ನಮಗೆ ಅಭ್ಯಾಸ ಇದೆ. ಮಾಡಿ ಮಾಡಿ ಅಭ್ಯಾಸ ಇದೆ. ಇರೋದೇ ಇದು. ಇದು ಆಲೂ ಪರೋಟ ಹೀಗೆ ಮಾಡಿ. ಆಲೂ ಪರೋಟ ಕೂಡ? ಓಕೆ. ಅದು ಸುಲಭ. ಹಾಂ. ಅದು ಅಂದರೆ ಅದೂ ಕೂಡ ಬೈಂಡಿಂಗ್ ಬರುತ್ತೆ ಅದರಿಂದ, ಹಾಗಾಗಿ ಈಸಿ ಅನ್ಸುತ್ತಲ್ಲ? ಇದು ಸ್ವಲ್ಪ ಜಿಪ್ಪಿ ಆಗಿ ಸ್ವಲ್ಪ ಆಗ್ತದೆ. ಫೋರ್ಸ್ ಹಾಕಿ ಲಟ್ಟಿಸೋದು ಬೇಡ. ಪದೇ ಪದೇ ಎತ್ತಿ ತಿರುಗಿಸೋ ಹಾಗಿಲ್ಲ, ಅಲ್ಲಲ್ಲೇ ತಿರುಗಿಸ್ಕೊಂಡು ಹೋಗೋದು. ಓ ಎಸ್, ಬಿಸಿಯಾಗಿದೆ. ತಿರುಗಿಸ್ಲಾ ಇದು? ಇಲ್ಲ, ಆಗಲಿಲ್ಲ. ಇನ್ನೂ ಆಗಲಿಲ್ಲ? ಓಹ್,
ಫುಲ್ಲಲ್ಲಿದೆ, ಕಮ್ಮಿ ಮಾಡಲಾ? ನಿಮ್ಗೆ ಅದೇ ಗೊತ್ತಾಯಿತು ಅಂದರೆ ಅದರ ಕಲರ್ ಸ್ವಲ್ಪ ಚೇಂಜ್ ಆಯಿತು. ಸೊ ಎಕ್ಸ್ಪರ್ಟ್ಸಿಂದ ಕಲಿಯುವಾಗ ಯಾವಾಗಲೂ ನಾವು ಕಾಶಿಯಸ್ ಆಗಿರಬೇಕು. ಅಂದ್ರೆ ಫಸ್ಟ್ ಹಾಕುವಾಗ ಸಿಮ್ ಸ್ವಲ್ಪ ಹೈ ಇಡಬೇಕು, ಮತ್ತೆ ಉಲ್ಟಾ ಹಾಕುವಾಗ ಸಿಮ್ ಅಲ್ಲಿ ಇಡಬೇಕು. ಹಾಗೆ ಮಾಡಿದ್ರೆ ಸಾಫ್ಟ್ ಆಗಿ ಬರ್ತದೆ ನಿಮಗೆ. ಇಲ್ಲಾಂದ್ರೆ ಕೆಲವರದ್ದು ಚಪಾತಿ ಗಟ್ಟಿಯಾಗಿ ಸೈಡ್ ಇದಾಗ್ತದಲ್ಲ, ಹಾಗೆ ಅದು ಚಪಾತಿ ಫಸ್ಟ್ ಹಾಕುವ ಎವ್ರಿ ಟೈಮ್ ನೀವು ಹಾಕುವಾಗ ಫುಲ್ಲಲ್ಲಿ ಇಟ್ಟು ಮತ್ತೆ ಸಿಮ್ಮಲ್ಲಿ ಇಟ್ಕೊಳ್ಳೋದು. ಸೊ ಇದು ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೀಗ? ನೋಡಿ, ನನಗೆ ಒಂದು ಅಂದಾಜು ಸಿಕ್ತು. ಆ್ಯಕ್ಚುಲಿ ಒಳ್ಳೆ ಟಿಪ್ ಅದು. ಸೊ ನೋಡಿ, ಎಷ್ಟೇ ನಾವು ಅಡುಗೆ ಮಾಡ್ತೀವಿ ಅಂತ ಹೇಳಿದರು ಈ ಚಿಕ್ಕ ಚಿಕ್ಕ ಟಿಪ್ಸ್ ಇರುತ್ತಲ್ವ, ತುಂಬ ಹೆಲ್ಪ್ಫುಲ್. ಸ್ವಲ್ಪ ಎಣ್ಣೆ ಹಾಕ್ತೇನೆ. ತಿರುಗಿಸ್ಲಾ? ಪದೇ ಪದೇ ತಿರುಗಿಸ್ತಾ ಇರಬಾರ್ದಲ್ಲ, ಈ ಥರ. ನಾನು ಫಸ್ಟ್ ಚಪಾತಿ ಮಾಡುವಾಗ ಕಲಿಯುವಾಗ ಅಂದರೆ ನನ್ನ ನೇಬರ್ ಅವರು ನಾರ್ತ್ ಇಂಡಿಯನ್. ಸೊ ಅವರು ಚಪಾತಿ ಮಾಡೋದು ಹೇಗೆ ಅಂದರೆ ಕೈಯಲ್ಲೆಲ್ಲ ತಿರುಗಿಸ್ಲಿಲ್ಲ. ನನಗೆ ಸಹ ಹಾಗೆ ಅಭ್ಯಾಸ ಕಲಿಸಿದ್ದು. ಸೊ ಕೈಯಲ್ಲೇ ತಿರುಗಿಸ್ಬೇಕು, ಏನಿದ್ರು ಆ ಬಟ್ಟೆಯಲ್ಲಿ ಹೀಗೆ 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 ತಿರುಗಿಸಿ, ಇದು ಒಂದು ಮಸ್ಲಿನ್ ಕ್ಲಾತಲ್ಲಿ ತಿರುಗಿಸಿ ಅದನ್ನು ಫ್ಲಫ್ ಮಾಡ್ತಾರೆ. ಆಮೇಲೆ ಕೈಯಲ್ಲೇ ತಿರುಗಿಸೋದು. ತಿರುಗಿಸ್ಲಾ? ಸ್ವಲ್ಪ ಈಗ ಹೈ ಇಡ್ತೇನೆ ನಾನು. ತಿರುಗಿಸ್ಲಾ? ಈ ಕಲಿಯೋದು ಅಂತ ಒಂದಿರುತ್ತಲ್ಲ, ಅದು ನೆವರ್ ಎಂಡಿಂಗ್. ನೀವು ಯಾವುದೇ ಕ್ಷೇತ್ರದಲ್ಲಾಗಿರಲಿ, ಅದು ಅಡುಗೆಯಲ್ಲಾಗಿರಲಿ ಅಥವಾ ಏನೇ ಕಲಿಯೋದ್ರಲ್ಲಿದ್ದರೂ ಕೂಡ ಪ್ರತಿನಿತ್ಯ ಏನಾದರೂ ಒಂದು ಹೊಸತು ಕಲೀಲಿಕ್ಕೆ ಸಿಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಅಷ್ಟೇ, ಎಷ್ಟೋ ಅತಿಥಿಗಳು ಬಂದು ಅವರು ಅಡುಗೆ ಮಾಡುವಾಗ ನೋಡ್ತಾ ಇರುವಾಗ ತುಂಬ ಟಿಪ್ಸ್ ಸಿಗುತ್ತೆ ಆ್ಯಕ್ಚುಲಿ. ತಿರುಗಿಸ್ಲಾ? ಇದೆಲ್ಲ ಸಿಮ್ಮಲ್ಲೇ ಇಟ್ಟು ಮಾಡೋದು. ಸಿಮ್ಮಲ್ಲಿ ಅವಾಗ ಏನಾಗ್ತದೆ, ಒಳಗೆ ಕೂಡ ಬೇಯ್ತದೆ, ಮತ್ತೆ ಖರ್ಚಿದಿಲ್ಲ, ಕಪ್ಪಾಗುದಿಲ್ಲ. ಇಲ್ಲಾಂದ್ರೆ ನೋಡಿ ನೀವು ಸೈಡ್ ಒಂದು ಸೈಡ್ ಕಪ್ಪಾಗಿರುತ್ತೆ, ಇದು ಒಂದೇ ರೀತಿ ಆಗಿರುತ್ತೆ. ಸೊ ಈ ಪರಾಠಾಗೆ ಅಥವಾ ಪರಾಠ, ದಿಸ್ ಇಸ್ ಪರಾಠ. ಸೊ ಇದಕ್ಕೆಲ್ಲ ಸ್ವಲ್ಪ ಏನಾದರೂ ಸೈಡಲ್ಲಿ ಗ್ರೀನ್ ಚಟ್ನಿ ಅಥವಾ ಮೊಸರು ಇದೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸಿ ಅಲ್ವಾ? ನಾವು ಆಕ್ಚುಲಿ ಏನು ಮಾಡೋದಂದ್ರೆ ಸಕ್ಕರೆ, ಇದು ಮೊಸರು ಇದೆಯಲ್ಲ, ಮೊಸರಿಗೆ ಸ್ವಲ್ಪ ಸಕ್ಕರೆ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಅದರಲ್ಲಿ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ. ಸಕ್ಕರೆ ಹಾಕಿಯಾ? ಸಕ್ಕರೆ ಇದಕ್ಕೆ ಹಾಕಬೇಕು, ಮೊಸರಿಗೆ. ನಿಮಗೆ ಇದರಲ್ಲಿ ಎಲ್ಲ ಮಸಾಲೆ ಇದೆ ಅಲ್ವಾ, ಮೊಸರಿಗೆ ಅಂದ್ರೆ ಸ್ವಲ್ಪ ಸ್ವೀಟ್ ಖಾರ ಒಟ್ಟಿಗೆ ಮಿಕ್ಸ್ ಆಗಿ ಬರುತ್ತೆ. ಪನ್ನೀರ್ ಪರಾಠ. ಥ್ಯಾಂಕ್ ಯು ಸೋ ಮಚ್. ಸೊ ಇದರಲ್ಲಿ ಈಗ ಸಕ್ಕರೆ ಮತ್ತು ಚಿಟಿಕೆ ಉಪ್ಪ. ಓಕೆ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಾವು ಎಷ್ಟೇ ಕಲಿತ್ರೂ ಕೂಡ ಏನಾದರೂ ಒಂದು ಹೊಸತು ಇದ್ದೇ ಇರುತ್ತೆ. ಸೊ ಯೂಶ್ವಲಿ ನಾವು ಹೇಳ್ಬೋದು ಇದನ್ನು ನಾವು ಮಾಡ್ತೀವಿ ಅದಕ್ಕೇನು ಅಂತ ಹೇಳಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವರ ಮಾಡುವ ಟೆಕ್ನಿಕ್ ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಪರೋಟ ತಯಾರಿಸುವ ವಿಧಾನ: ಮೊದಲು 2 ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, ಅರಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ನಂತರ ಪನ್ನೀರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಹೂರಣ ತಯಾರು. ಇನ್ನೊಂದೆಡೆ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಎಣ್ಣೆ ಹಾಕಿ ಮೆದುವಾಗಿ ನಾದಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ಹೂರಣ ತುಂಬಿ ಲಟ್ಟಿಸಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪನ್ನೀರ್ ಪರೋಟ ಸವಿಯಲು ಸಿದ್ಧ. ಸ್ಪೈಸಿ ಪನ್ನೀರ್ ಪರಾಠ ರೆಡಿಯಾಗಿದೆ.
ಪಂಜಾಬ್ಗೆ ಹೋದಾಗೆ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಸ್ಟ್ರೇಟ್ ದಕ್ಷಿಣಕ್ಕೆ ಬಂದುಬಿಟ್ರು. ಸೊ ಈಗ ಕೇರಳ ಸ್ಟೈಲಲ್ಲಿ ಏನೋ ಒಂದು ಫ್ರಿಟರ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಖೌಗಿ, ಪೋಸ್ಟ್ಮ್ಯಾನ್ ತೋರ್ದಾಲ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಟೀ ಟೈಮ್ ಆ್ಯಂಡ್ ಕಾಫಿ ಟೈಮ್ಗೆ ಸೂಪರ್ ಆಗಿರುವಂಥ ಒಂದು ಬಾಳೆಹಣ್ಣಿನ ಪೋಡಿ, ಬನಾನಾ ಫ್ರಿಟರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಹೇಗೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಹೇಗೆ? ಫಸ್ಟು ಕಾವಲಿ ಇಡೋಣ. ಬಾಣಲೆನಾ? ಓಕೆ. ಈಗ ಬಿಸಿ ಆಗುವಾಗ ನಾವೊಂದು ಇದಕ್ಕೆ ಗ್ರೈಂಡಿಂಗ್ ಒಂದು ರೆಡಿ ಮಾಡ್ತೀವಿ. ಓಕೆ. ಮೈದಾ ಹಿಟ್ಟು, ಮೈದಾ ಹಿಟ್ಟಲ್ಲ? ಮೈದಾ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಹಾಕ್ತೀರಾ? ಅಕ್ಕಿ ಹಿಟ್ಟು ಯಾಕೆಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗಿ ಬರಲಿಕ್ಕೆ, ತಿನ್ನುವಾಗ. ಓಕೆ ಓಕೆ, ಗರಿ ಗರಿಯಾಗಿ. ಎರಡು ಹಾಂ. ಕಾರ್ನ್ ಸ್ಟಾರ್ಚ್ನೂ ಹಾಕ್ಬೋದು ಇದಕ್ಕೆ ಅಥವಾ ಬೇಡ? ಹಾಂ. ಸ್ವಲ್ಪ ಇದು ಸಕ್ಕರೆ, ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ತಕ್ಕ. ಅಷ್ಟೇ, ಚಿಟಿಕಿ ಅಷ್ಟೇ. ಆಕ್ಚುಲಿ ಕಲರ್ ಎಲ್ಲ ಒಳ್ಳೇದಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಇದು ಹೀಗೆ ಆದ್ರೆ ವೈಟ್ ಕಲರ್ ಬರ್ತದೆ, ಸ್ವಲ್ಪ ಯೆಲ್ಲೋಶಿ ಕಲರ್ ಬರ್ಲಿಕ್ಕೆ ಸ್ವಲ್ಪ ಅರಿಶಿಣ. ಅದಂದ್ರೆ ಸ್ವಲ್ಪ ಕಡಲೆ ಹಿಟ್ಟಿಂದ ಮಾಡೋದಲ್ಲ? ಅಲ್ಲ, ಕಡಲೆ ಹಿಟ್ಟಲ್ಲಿ ಸಹ ಮಾಡ್ತಾರೆ, ಆದ್ರೆ ಅದು ಹಸಿದು. ಇದು ಸ್ವಲ್ಪ ಸ್ವೀಟ್ ಬರ್ತದೆ. ಓಕೆ. ಇದು ಒಳ್ಳೇದಾಗ್ತದೆ ಇದು ಸಹ. ಸ್ವಲ್ಪ ನೀರು, ಸ್ವಲ್ಪ ಒಳ್ಳೆ ಮ್ಯಾಶ್ ಇದು ಮಾಡ್ಕೊಳ್ಳುವ, ಅಂದರೆ ಅದು ಗಂಟೆ ಇರಬಾರ್ದು. ಇಷ್ಟು ತಿಕ್ಕಾಗಿ ಬೇಕಾ? ಇಲ್ಲ ಇಲ್ಲ, ಸ್ವಲ್ಪ ಹಾಕುವ. ಅದು ಗಂಟು ಫಸ್ಟ್ ನಾವು ಹೋದರೆ ಇದಾಗ್ತದೆ. ಇನ್ನು ಸ್ವಲ್ಪ ಹಾಕ್ತೀನಿ. ಸಾಕು, ಕಲರ್ ಚೆಂದ ಕಾಣ್ತದಲ್ಲ. ಈ ಸಕ್ಕರೆ ಹಾಕಿದ್ರಿ, ಅದು ಟೇಸ್ಟ್ಗೆನಾ ಅಥವಾ ಏನಾದರೂ ಕ್ರಿಸ್ಪಿ ಬರ್ಲಿಕ್ಕೆ, ಕಲರ್ ಇದಾಗ್ಲಿಕ್ಕೆ? ಟೇಸ್ಟಿಗೆ. ಇನ್ನು ಡೈರೆಕ್ಟ್ ಮುಳುಗಿಸಿ ಹಾಕುದಾ? ಹಾಕುದಲ್ಲ? ಓ ಎಸ್, ಕಾದಿದಲ್ಲ, ಸಾಕು. ಈಗ ಒಮ್ಮೆಲೆ ಇದು ಹಾಕೋದು ಬೇಡ, ಅಂದರೆ ನಾವು ಇದು ಮಾಡಿದ್ದು ಒಮ್ಮೆಲೆ ಇದು ಹಾಕಿದ ಕೂಡಲೇ ಇದು ಸ್ಪೂನ್ ಹಾಕಿದರೆ ಅದು ಕೋಟಿಂಗ್ ಬರ್ತದೆ ಹೊರಗೆ. ಸ್ವಲ್ಪ ಹೊತ್ತಾದ ಮೇಲೆ ಅದು ತೆಗಿಸಬೇಕು. ತೆಗಿಸ್ತೇನೆ. ಸೊ ಕೇರಳದ್ದು ಬೇರೆ ಏನೆಲ್ಲ ಡಿಶಸ್ ನೀವು ಮಾಡ್ತೀರಿ? ಕೇರಳದ್ದು ತುಂಬ ಬರ್ತದೆ. ಯಾವುದೆಲ್ಲ? ಪುಟ್ಟು, ಕಡಲೆ, ಕಡಲೆಕರಿ, ಮತ್ತೆ ಅವರದ್ದು ಮೀನು, ಅವರ ಟೈಪ್ ಇದು ಬಿರಿಯಾನಿ, ಅವರದ್ದು ಗೀ ರೈಸ್ ಅವರ ಟೈಪ್ ಇದು. ನಮ್ದು ಅವ್ರದ್ದು ಸ್ವಲ್ಪ ಬೇರೆ ಬೇರೆ ಟೈಪ್ ಇದೆ, ಮ್ಯಾಂಗ್ಳೂರು ಇದು ಮತ್ತೆ ಅದು. ಓಕೆ. ಸೊ ಬಿರಿಯಾನಿಯಲ್ಲಿ ಹೇಗೆ ಡಿಫ್ರೆನ್ಸ್? ಅದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ ಅವರದ್ರಲ್ಲಿ, ನಮ್ಮದ್ರಲ್ಲಿ ಎಲ್ಲ. ಅವರಿಗೆ ಬಾಸ್ಮತಿ ರೈಸ್ ಇಷ್ಟ ಇಲ್ಲ, ಅದು ಚಿಕ್ಕ ಚಿಕ್ಕ ರೈಸ್, ಇದು ಜೀರಾ ರೈಸ್. ಸೊ ಯಾವುದೇ ಬಿರಿಯಾನಿ ಮಾಡಿದ್ರು ಬರೀ ಜೀರಾ ರೈಸ್ ಮಾಡ್ತಾರೆ. ಮತ್ತೆ ಅವರದ್ದು ಇನ್ನೊಂದು ವಿಶೇಷ ಅಂದ್ರೆ, ನಾವು ನಿನ್ನೆ ಮನೆಯಲ್ಲಿ ನಾವು ಮಾಡಿ ತಿಂದ್ವಿ ಅದು. ಇಲ್ಲಿ ಅದಕ್ಕೆ ಮರಗೆಣಸು ಹೇಳ್ತಾರೆ, ಅವರ ಇದರಲ್ಲಿ ಅವರ ಭಾಷೆ ಕಪ್ಪ ಹೇಳ್ತಾರೆ. ಅದು ಬೇಯಿಸಿ ಮೀನಿದು ಪದಾರ್ಥ ಒಟ್ಟಿಗೆ ತಿನ್ನೋದು, ಅದು ತುಂಬಾ. ಮತ್ತೆ ಅದರದ್ದು ಬಿರಿಯಾನಿ ಕೂಡ ಇದೆ. ಓಕೆ. ಅದು ನನಗೆ ಗೊತ್ತಿರ್ಲಿಲ್ಲ, ನಾನು ಅದು ದುಬೈಗೆ ಹೋದ ಮೇಲೆ ಗೊತ್ತು. ಅಲ್ಲಿ ಕಲ್ತ್ಕೊಂಡ್ರಾ? ತೆಗಿಯೋದು ತೆಗಿದಾ? ಸೊ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ಎಸ್, ರೆಡಿಯಾ? ಓಕೆ.
ರೆಡಿ. ಬಿಸಿ ಬಿಸಿ ಬನಾನಾ ಪೊಡಿ. ಬನಾನಾ ಪೊಡಿ. ಸೊ ಬನಾನಾ ಫ್ರಿಟರ್ಸ್. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಇಂಗ್ಲೀಷಲ್ಲಿ ಏನಾದರೂ ಬನಾನಾ ಫ್ರಿಟರ್ಸ್ ಅಂದರೆ ವಾಟ್ ಮ್ಯಾನ್, ಬನಾನಾ ಪೊಡಿ ಮ್ಯಾನ್ ಅಂತ ಹೇಳ್ಬೋದು. ಹೌದು. ಎಸ್, ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿಯಾದಂಥ ಬನಾನಾ ಪೊಡಿ, ಬಾಳೆಹಣ್ಣಿನ ಪೊಡಿ. ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಾಳೆಹಣ್ಣಿನ ಪುಡಿ ತಯಾರಿಸುವ ವಿಧಾನ. ಮೊದಲು ಅರ್ಧ ಕಪ್ ಅಕ್ಕಿ ಹಿಟ್ಟಿಗೆ ಸಕ್ಕರೆ, ಚಿಟಿಕೆ ಉಪ್ಪು, ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ನೇಂದ್ರ ಬಾಳೆಹಣ್ಣಿನ ಚೂರುಗಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಪುಡಿ ಸಂಜೆ ಚಹಾದೊಂದಿಗೆ ಸವಿಯಲು ತಯಾರು. ಎಸ್ ಮೇಡಮ್. ಸೊ ಫಸ್ಟ್ ದಕ್ಷಿಣವೋ ಉತ್ತರವೋ? ಫಸ್ಟ್ ಟ್ರೈ ಮಾಡಿ. ಓಕೆ, ತಗೊಳ್ಳಿ ತಗೊಳ್ಳಿ. ನಾವು ತಿಂದೆ, ನೀವು ಫಸ್ಟ್ ಟ್ರೈ ಮಾಡಿ ಹೇಳಿ ಹೇಗೆ ಇದೆ ಅಂತ. ನಾನು ಇದನ್ನು ಖಾಲಿ ಹಾಗೆ ತಿಂತೀನಿ. ಹೌದಾ? ಇದು ಸ್ವೀಟ್ನೆಸ್ ಅದರದ್ದು ಗೊತ್ತಾಗ್ತಾ ಇದೆ. ಖಾಲಿ ಇಷ್ಟೇ ಆದರೆ ಖಾಲಿ ಅಷ್ಟೇನೆ ತಿನ್ಬೋದು. ತಿನ್ಬೋದಲ್ಲ? ಸೊ ಇದ್ರ ಒಟ್ಟಿಗೂ ಚೆನ್ನಾಗಿದೆ. ಬಟ್ ಖಾಲಿ ಹಾಗೇನೆ ಇಷ್ಟಪಡೋರು, ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳಿದವರು ಖಾಲಿ ಅದನ್ನೇ ಮಾತ್ರ ತಿನ್ನೋದು. ಸ್ವಲ್ಪ ಮೊಸರು, ಸ್ವಲ್ಪ ಬೆಣ್ಣೆನ ಇದಕ್ಕೆ ತುಪ್ಪನ ಏನಾದರೂ ಹಾಕಿ ಹಾಗೆ ತಿನ್ಬೋದು. ಹೌದು. ಇದು ವಿತ್ ಇದು ಕರ್ಡ್ ಇನ್ನೂ ಚೆನ್ನಾಗಿರುತ್ತೆ. ಸೂಪರ್ ಮೇಡಮ್. ಸೊ ಇದು ನೋಡೋಣ, ಟೇಸ್ಟ್ ತಗೊಳ್ಳಿ. ಇಲ್ಲ, ನೀವು ತಗೊಳ್ಳಿ, ನೀವು ಟೇಸ್ಟ್ ಮಾಡಿ. ಸೂಪರ್. ಕ್ರಿಸ್ಪಿನೆಸ್, ಲೈಟ್ ಬ್ಯಾಟರ್. ಹೌದು, ಅಂದ್ರೆ ತುಂಬಾ ದಪ್ಪ ಬ್ಯಾಟರ್ ಆದ್ರೆ ಅಷ್ಟು ಒಳ್ಳೇದಾಗುದಿಲ್ಲ ಟೇಸ್ಟ್. ನಾನು ಯೂಶಲಿ ಇದನ್ನ ನೋಡುವಾಗ ತುಂಬಾ ತೆಳು ಬ್ಯಾಟರ್ ಇರುತ್ತೆ ಅನ್ಕೊಂಡೆ. ಅಷ್ಟು ತೆಳು ಅಲ್ಲ. ಹೌದೌದು. ಸ್ವಲ್ಪ ತಿಕ್ ಕೂಡ ಇದೆ. ಬಟ್ ಅದಕ್ಕೆ ಅಂಟ್ಕೊಳ್ಳುವಾಗ ಅದು ನೋಡುವಾಗ ಇದನ್ನ ತುಂಬಾ ತೆಳು ಇದ್ದಾಗೂ ಕಾಣುತ್ತೆ. ಬಟ್ ಆ ಕ್ರಿಸ್ಪಿನೆಸ್ ಕೂಡ ಇದೆ. ಸೂಪರ್, ತುಂಬ ಚೆನ್ನಾಗಿದೆ. ವಾವ್. ಸೊ ತುಂಬ ಟೇಸ್ಟಿಯಾಗಿತ್ತು. ವೆರಿ ಟೇಸ್ಟಿ ರೆಸಿಪಿ. ಇದು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಯಿತು, ಇದು ಸಂಜೆ ಟೀ ಟೈಮ್ಗೂ ಆಯಿತು. ತುಂಬ ಇಷ್ಟ ಆಯಿತು ಮೇಡಮ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ರೆ, ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಡಿಫ್ರೆಂಟ್ ಮಸಾಲಾಸ್ ಇದೆ. ನಿಮಗೆ ಕುಕಿಂಗ್ ಇನ್ನೂ ಈಸಿ ಆಗಲಿ ಅಂತೇಳಿ, ಹೇಗಿದ್ರು ಬೇಗ ಫಟಾಫಟ್ ಅಂತ ಮಾಡ್ತೀರಿ, ನಿಮ್ಮ ಕುಕಿಂಗ್ ಇನ್ನೂ ಈಸಿ ಆಗಲಿ ಅಂತ ಹೇಳಿ ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ. ಇದನ್ನು ಟ್ರೈ ಮಾಡಿ ನೋಡಿ, ಹೋಗುವಾಗ ಇಟ್ಕೊಂಡು ಹೋಗಿ. ಓಕೆ. ಸೊ ನೀವು ಹೇಳ್ಕೊಟ್ಟೆ ಅಂತ ರೆಸಿಪಿ ಅಂತೂ ಸೂಪರ್ ಆಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಖುಷಿ ಆಯಿತು. ನಾನು ಅದಲ್ಲದೆ ಫಸ್ಟ್ ಟೈಮ್ ನಾನು ಅದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಲೂ ಬರುವಾಗ ಒಂದು ವಿಸಿಟ್ ಬೇಗ ಓಡಿ ಬಂದು ಇಲ್ಲಿಗೆ ಬರಬೇಕು. ಖಂಡಿತ. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ 2 ರೆಸಿಪಿ ಕೂಡ ಸೂಪರ್ ಕ್ಲಾಸಿಕ್. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೊ ನನಗಂತೂ ಯಾವುದು ತಗೊಳ್ಳಿ ಯಾವುದು ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್, 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ಟಿ.